ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವು ನಗರದ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಗಳೂರಿನ ದಸರಾವನ್ನ ಮುಗಿಸಿ ಶ್ರೀಶಕ್ತಿ ಅಂದ್ರೆ ಏನು ಎಂಬ ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಸಂಪನ್ನಗೊಳಿಸಿತು ಎಂದು ಹೇಳಿದರು. ನಾಡು ನುಡಿಯ ಸಂಸ್ಕೃತಿಯ ಪ್ರತಿರೂಪ ಎನ್ನುವಂತೆ ಕುದ್ರೋಳಿ ದೇವಾಲಯವಾಗಲಿ, ವೆಂಕಟರಮಣ ದೇವಾಲಯವಾಗಲಿ, ಮಂಗಳಾ ದೇವಿ ದೇವಸ್ಥಾನವಾಗಲಿ, ಮಂಗಳೂರಿನ ದಸರಾ ಸ್ತ್ರೀ ಶಕ್ತಿ ಅಂದರೆ ಅದೇನು ಎನ್ನುವಂಥ ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಸಂಪನ್ನಗೊಳಿಸಿತು. ತದನಂತರದ ಉತ್ತರಾರ್ಧದಲ್ಲಿ ಇವತ್ತು ನಾವು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಬಹುಶಃ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ನಾನು ನೆಚ್ಚಿಕೊಂಡಂಥ, ನಾನು ಒಪ್ಪಿಕೊಂಡಂಥ ಅದ್ಭುತವಾದಂಥ ಒಂದು ವಿದ್ಯಾ ದೇಗುಲ ಅಂತಿರುವಂಥ. ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಸಾ ಅವರು ಮಾತನಾಡಿ, ಕಿತ್ತೂರು ಚೆನ್ನಮ್ಮ ಅಂದ್ರೆ ಹೋರಾಟದ ಇನ್ನೊಂದು ಹೆಸರು. ಯಾವುದೇ ಸ್ವಾರ್ಥ ಇಲ್ಲದೆ ತಮ್ಮ ಜೀವನವನ್ನ ಒತ್ತೆ ಇಟ್ಟು ದೇಶಕ್ಕೋಸ್ಕರ ಹೋರಾಟ ಮಾಡಿದ ವೀರ ಮಹಿಳೆ ಚೆನ್ನಮ್ಮ ಎಂದು ಹೇಳಿದ್ರು. ಬಹುಶಃ ಅವರು ಎಲ್ಲಿಯಾದ ಒಂದು ಮಹಿಳೆಯಾಗಿ ನಾವೆಲ್ಲರೂ ಮಹಿಳೆಯರು, ಪುರುಷರು ಈ ಸಮಾಜದಲ್ಲಿ ಬದುಕ್ತೇವೆ, ಸಾಯ್ತೇವೆ, ಇದು ಇದ್ದದೆ. ಆದರೆ ಯಾರು ಯಾವುದೇ ಒಂದು ಸ್ವಾರ್ಥ ಇಲ್ಲ, ಸಮಾಜದ ದೇಶಕ್ಕೆ ಬಂದಿರತಕ್ಕಂಥ ಕಂಟಕವನ್ನು ವಿರೋಧ ಮಾಡಲಿಕ್ಕೆ ಮತ್ತು ದೇಶದ ಭಕ್ತಿಯನ್ನು ಪ್ರದರ್ಶನ ಮಾಡಿ ತಮ್ಮ ಜೀವವನ್ನು ಒತ್ತೆಯಾಳವಾಗಿಟ್ಟುಕೊಂಡು ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಹೋರಾಟ ಮಾಡಿದಂಥ ಒಂದು ಮಹಿಳೆಯವರನ್ನು ನಾವು ಇವತ್ತು ನೆನಪು ತೆಗಿತಾ ಇದ್ದೇವೆ. ಆನಂತರ ಜಯಂತಿಯ ಸಂದೇಶವನ್ನು ಸಾರಿದ ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಪುಂಡಿಕಾಯ್ ಗಣಪತಿ ಭಟ್ ಅವರು ಮಾತನಾಡಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳಾ ಹೋರಾಟಗಾರ್ತಿ ವೀರ ವನಿತೆ ಚೆನ್ನಮ್ಮ. ಇದು ನಮ್ಮ ಹಿಂದಿನ ಹೆಜ್ಜೆಗಳನ್ನು ಅರಿಯಲು ಪ್ರೇರಣೆ ನೀಡಲಿ ಎಂದು ಹೇಳಿದ್ರು. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಇಡೀ ನಮ್ಮ ನಾಡು ಅಂತ ಹೇಳುವುದಿಲ್ಲ, ಒಂದು ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮಳ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಹಿಂದಿನ ಹೆಜ್ಜೆಗಳನ್ನು ನಮಗೆ ಅರಿಯಲಿಕ್ಕೆ ಒಂದು ಪ್ರೇರಣೆಯನ್ನು ನೀಡಲಿ ಅಂತ ಹೇಳುವಂತಹ ಮಾತುಗಳನ್ನು ಆರಂಭದಲ್ಲಿಯೇ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜೆ ಸಜಿದ್, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಜಿ, ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಟಿ ನಾರಾಯಣಗೌಡ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.